ಬಂದು ನಿಂತಿರುವುದೇ ಕಾಂತಾರ ಪ್ರದೇಶ. ನನ್ನ ತಪಸ್ಸಿಗೆ ಸರಿಯಾದ ಸ್ಥಳ ಅಂತ ನಾನು ಆಯ್ಕೆ ಮಾಡೋಣವೇ? ಆಯ್ಕೆ ಮಾಡುವ ಮೊದಲು ನನ್ನ ಕುರಿತಾಗಿ ನಾನು ಯೋಚನೆಯನ್ನು ಮಾಡುವುದು ಬೇಡವಾ? ಏನು? ನಾನು ನೋಡೋದಕ್ಕೆ ಹೇಗಿದ್ದೇನೆ? ಅದರಿಂದ ಸಲಿಶೋಪಿಸುವೆ ಅದರಿಂದ ಯೌವನದಿಂದ ಅದರಿಂದ ಯೌವನದಿಂದ ಚಲುವಿಕೆ ಯೌವನ ನಾನು ಸಲಿಶೋಭಿಸುವೆ ಅದರಿಂದ ನಾನು ಸಲಿಶೋಭಿಸುವೆ ಶೋಭಿಸುವೆ ಅದರಿಂದ ಯೌವನದಿಂದ ಅದರಿಂದ ನಾನು ತಲೆ ಶೋಭಿಸುವೆ ಅದರಿಂದ ನಾನು ತಲೆ ಶೋಭಿಸುವೆ ಅದರಿಂದ ಯೌವನ ಇರುಳ
ಮೋಹಿಸತುಳಿಗರು ಮೋಹಿಸತುಳಿಗರು ತಪಗೆ ವಿಗ್ರಹವು ಐಸೆ ತಪಗೆ ವಿಗ್ರಹವು ಐಸೆ ಇಳೆಯಾಗ ಮುಖದ ಕಂಡನೆ ಹೋಯ್ ಉಳಿಯವರು ತಪಗೆ ವಿಗ್ರಹವು ಐಸೆ ತಪಗೆ ವಿಗ್ರಹವು ಐಸೆ ವಿಗ್ರಹವು ಐಸೆ ಕಾಮುಕರು ಇಳೆಯ ಕಾಮುಕರ ಕೈಡರೆ ಕೈಡರೆ ಇಸದುಳಿಯ ತಪಗಿಲು ವಿಗ್ರಹ ಆಗುವುದು ಐಸೆ ತಪಗಿಲು ವಿಗ್ರಹ ಆಗುವುದು ಐಸೆ ಚಲುವಿಕೆ ಯೌವನ ಜನ ನಾನು ಸಲಿಸೋಪಿಸುವೆ ಅದರಿಂದ ಮೋಹಿಸದುಳಿಯರು ತಪಗಿಲು ವಿಗ್ರಹ ಆಗುವುದು ಐಸೆ ತಪಗಿಲು ವಿಗ್ರಹ ಆಗುವುದು ಐಸೆ ಘೋರವಾದಂತಹ ಕಾಂತಾರ ಪ್ರದೇಶ. ಈ ಕಾಂತಾರ ಪ್ರದೇಶದಲ್ಲಿ ನಾನು ಹೀಗೆ ತಪಸ್ಸಿಗೆ ಕುಳಿತರೆ ಏನಾಗ್ತದೆ ಸ್ವಾಮಿ? ನನ್ನ ಕುರಿತಾಗಿ ನಾನು ಯೋಚನೆಯನ್ನು ಮಾಡೋದು ಬೇಡವಾ? ನಾನು ನೋಡೋದಕ್ಕೆ ಹೇಗಿದ್ದೀರಿ? ಚಂದವಾಗಿದ್ದೀರಿ. ಚಲುವಿಗೆ ಯೌವನದಿಂದ ಪ್ರಬುದ್ಧಿಯಾದಂತಹ ಹೆಣ್ಣು ನಾನು. ಈ ಕಾಂತಾರ ಪ್ರದೇಶದಲ್ಲಿ ಇಷ್ಟು ಚಂದದ ಹುಡುಗಿ ತಪಸ್ಸಿಗೆ ಕುಳಿತಿ ಅಂತಾದ್ರೆ ಏನಾಗ್ತದೆ? ಇಳೆಯ ಕಾಮುಕರು ಯಾವ್ಯಾವ ಜಾತಿ ಕಾಮುಕ ಇರ್ತಾರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದಪ್ಪ, ಕೆಲವರಿಗೆ ಹೆಣ್ಣು ಮಕ್ಕಳೇ ಆಗಬೇಕಂತ ಇಲ್ಲ ಸ್ವಾಮಿ. ಈ ಸ್ತ್ರೀ ವೇಷ ಮಾಡೋರಾದ್ರೂ ಅದೇ ಸ್ತ್ರೀ ವೇಷ. ಹೌದಪ್ಪ, ಹಿಂದುಗಡೆಯಲ್ಲಿ ತಿರುಗುತ್ತಾ ಇರ್ತಾರೆ. ಹೆಣ್ಣೆ ಆಗಬೇಕಾ? ಮರಕ್ಕೆ ಸೀರೆಯನ್ನು ಸುತ್ತಿದ್ರು ಅವರ ಕಲ್ಪನೆ ಎಂತದ್ದು? ದೂರದಲ್ಲಿ ನೋಡುವುದು. ಹೆಣ್ಣು ನಿಂತಿದ್ದಾಳೆ ಇರುವುದಾಗಿ ಹತ್ತಿರ ಹೋಗಿ ನೋಡಿದಾಗ ಅಲ್ಲ, ಮರಕ್ಕೆ ಸೀರೆಯನ್ನು ಸುತ್ತಿರ್ತಾರೆ. ಅವರ ಕಲ್ಪನೆ ಹೆಣ್ಣು ಇರುವುದಾಗಿ.
ಇಂತಹ ಸ್ಥಳದಲ್ಲಿ ಹಾ ನಾನು ತಪಸ್ಸಿಗೆ ಕುಳಿತಿ ಅಂತ ಆದ್ರೆ ಹಾ ಇಳೆಯ ಕಾಮಕರಿಂದ ನನ್ನ ತಪಸ್ಸಿಗೆ ವಿಘ್ನ ಬಂದರೂ ಬರಬಹುದು. ಬರಬಹುದು. ಅಷ್ಟು ಮಾತ್ರವಾ? ಮತ್ತೆ ಅವರು ಮಾತ್ರ ನಮ್ಮ ದ್ವೇಷಿಗಳ, ಹಾ. ನಮ್ಮ ಬದ್ಧ ದ್ವೇಷಿಗಳಿದ್ದಾರಲ್ಲ. ಸುರರಮ್ಮ ಹಗೆಗಳಾಗಿಯರೋ ಗರಿತಾವಾಗಿದ್ದ ಪ್ರತಿಮಗದಿಪುತ ಸುರರಮ್ಮ ಹಗೆಗಳಾಗಿಯರೋ ಆಸುರರು ಸುರರಮ್ಮ ಹಗೆಗಳಾಗಿಯರು ನಿಜವರಿತಾರೆ ತಪಗೇರು ವಿಘ್ನ ತರುವರು ನಿಜವರಿತಾರೆ ತಪಗೇರು ವಿಘ್ನ ತರುವರು ಮರೆಸೀನ ನಿಜವಲ್ಲ ಧರಿಸಿ ಮಹಿಷಿ ರೂಪ ಮರೆಸೀನ ನಿಜವಲ್ಲ ಧರಿಸಿ ಮಹಿಷಿ ರೂಪ ವಿರಾಜಿ ತಪಬಹುದು ಹರಯೋಚಿಸು ಧರಿಸಿ ಮಹಿಷಿರೋಪ ವಿರಾಜಿ ಯೋಚಿಸು ಅವರು ಮಾತ್ರ ದ್ವೇಷಿಗಳಲ್ಲ ಸ್ವಾಮಿ, ಮತ್ತೆ? ನಮ್ಮ ಬದ್ಧ ದ್ವೇಷಿಗಳಿದ್ದಾರಲ್ಲ ಯಾರು? ಆ ಮೇಲು ಲೋಕದವರು ಹಾ. ಯಾವಾಗಲೂ ನಮ್ಮ ಮೇಲೆ ಕಣ್ಣು ಸ್ವಾಮಿ. ಹಾ. ನಾವೆಲ್ಲ ಹೋಗ್ತೇವೆ, ಯಾವಾಗ ಬರ್ತೀವಿ, ಎಲ್ಲ ತಿರುಗಾಟ ಮಾಡ್ತೇವೆ ಇರುತ್ತೆ ಎನ್ನುವುದಾಗಿ ನೋಡ್ತಾ ಇರ್ತಾರೆ. ಇಂತಹ ಸ್ಥಳದಲ್ಲಿ ನಾನು ತಪಸ್ಸಿಗೆ ಕುಳಿತೆ ಅಂತ ಆದ್ರೆ ಆ ಸುರರಿಂದ ನನ್ನ ತಪಸ್ಸಿಗೆ ವಿಘ್ನ ಬಂದರೂ ಬರಬಹುದು. ಹಾಗಾದ್ರೆ ಏನು ಮಾಡುವುದು? ಹಾ, ನಾನೊಂದು ವೇಷ ಮಾಡಲಾ? ವೇಷ ಮಾಡ್ತೀರಾ? ಹೌದು, ಯಾವ ವೇಷ ಮಾಡ್ತೀರಾ? ನಾನು ಹುಲಿ ವೇಷ ಮಾಡ್ತೇನೆ. ಬಹಳ ಚಂದ ಆಗ್ತದೆ ಮಾಡಿ. ನನ್ನದ್ದ ನಿಮ್ಮದ್ದ? ನಿಮ್ಮದು. ಅಲ್ಲ, ನನ್ನದ್ದಲ್ಲ, ನಿಮ್ಮದ್ದು. ನಾನು ವೇಷವೇ ಮಾಡುವುದಿಲ್ಲ. ಅಯ್ಯೋ, ಹುಲಿ ವೇಷ ಮಾಡಿ, ತೊಂದ್ರೆ ಇಲ್ಲ. ಯಾವ ವೇಷ ಮಾಡುದಿಲ್ಲ ನೀವು ಅದಕ್ಕೆ ಆದೀತು. ಯಾಕೆ ಹಾ? ಯಾಕೆ? ಮುಖ ದೊಡ್ಡ ಉಂಟಲ್ಲ. ಹಾ ಹೌರಿ, ಹುಲಿ ವೇಷ ಬೇಡ. ಬೇಡ. ಹಾಗಾದ್ರೆ ಜಿಂಕೆ ಮರಿ ನಾನಾಗ್ಲಾ? ಬೇಟೆಗಾರ ಬರ್ತಾನೆ. ಅಯ್ಯೋ, ಬಾಣ ಪ್ರಯೋಗ ಮಾಡ್ತಾನೆ. ಹೋಗ್ತೀರಾ? ಹೌದಲ್ವಾ? ಹಾಗಾದ್ರೆ ಏನ್ ಮಾಡುವುದು? ಏನ್ ಮಾಡ್ತೀರಾ? ನೋಡಿ, ಏನು? ಸಾಲು ಸಾಲಾಗಿ ಮಹಿಷಿ, ಹಾ, ಕಾಡಿ ಎಮ್ಮೆ. ಎಮ್ಮೆ. ಹೌದು. ಓ, ಇದೆಲ್ಲ ಎಮ್ಮೆಯಾ? ಯಾವ್ದೆಲ್ಲ? ಒಳ್ಳೆ ಇದ್ದಾವ. ಹಾ, ಅಲ್ಲೆಲ್ಲ ನೋಡಿ ಎಮ್ಮೆ. ನಾನೊಂದು ಎಮ್ಮೆ ಆಗ್ಲಾ? ನೀವು ಹಾಗೆ ಕುಂಟ ಇನ್ನು ಹಾಗೆ ಆಯ್ತಾ? ಇದ್ರೊಳಗೆ ಆಗ್ಲಿಲ್ಲ. ಇನ್ನ ದಪ್ಪ ಆದ್ರೆ ಎಮ್ಮೆ ಆಗುದಲ್ವಾ? ಆದ್ರೆ ಎಮ್ಮೆ ಆಗ್ತದೆ. ಇನ್ನ ದಪ್ಪ ಆಗುದಿಲ್ಲ, ಬೇಡ. ಇಷ್ಟೇ ಇರ್ತೇನೆ. ಮಹಿಷಿಯ ರೂಪವನಾದ ತಪಸ್ಸನಾದ